ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಆಳ್ವಾಸ್ ಪದವಿ ಪೂರ್ವ ಕಾಲೇಜು 99.06% ಫಲಿತಾಂಶ ದಾಖಲಿಸಿದೆ. ರಾಜ್ಯದ ಟಾಪ್ 10 ಪಟ್ಟಿಯಲ್ಲಿ ಕಾಲೇಜಿನ 21 ವಿದ್ಯಾರ್ಥಿಗಳು ಸ್ಥಾನ ಪಡೆದಿದ್ದಾರೆ ಅಂತ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಎ ಮೋಹನ್ ಆಳ್ವಾಸ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕಾಲೇಜಿನಲ್ಲಿ ಪ್ರಸಕ್ತ ವರ್ಷ 2779 ಮಂದಿ ಪರೀಕ್ಷೆ ಬರೆದಿದ್ದು 2753 ಮಂದಿ ಉತ್ತೀರ್ಣರಾಗಿದ್ದಾರೆ. ವಿಜ್ಞಾನ ವಿಭಾಗದಲ್ಲಿ 2229 ವಿದ್ಯಾರ್ಥಿಗಳು ಹಾಜರಾಗಿ 2209 ಮಂದಿ ಉತ್ತೀರ್ಣರಾಗಿದ್ದು 99.10% ಫಲಿತಾಂಶ ದಾಖಲಾಗಿದೆ. ವಾಣಿಜ್ಯ ವಿಭಾಗದಲ್ಲಿ 502 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದು 496 ಮಂದಿ ಉತ್ತೀರ್ಣರಾಗಿ 98.80% ಫಲಿತಾಂಶ ಲಭಿಸಿದೆ. ಕಲಾ ವಿಭಾಗದಲ್ಲಿ ಪರೀಕ್ಷೆ ಬರೆದ ಎಲ್ಲ 48 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ 100% ಫಲಿತಾಂಶ ದಾಖಲಾಗಿದೆ. ಪಿಯುಸಿಯ 3 ವಿಭಾಗಗಳಲ್ಲಿ ಒಟ್ಟು 21 ಮಂದಿ ವಿದ್ಯಾರ್ಥಿಗಳು ರಾಜ್ಯದ ಟಾಪ್ 10 ಪಟ್ಟಿಯಲ್ಲಿ ಸ್ಥಾನ ಪಡೆದಿದ್ದಾರೆ. ವಿಜ್ಞಾನ ವಿಭಾಗದಲ್ಲಿ ಅನರ್ಘ್ಯಕ್ಕೆ 592, ರಘುವೀರ್ 592, ಲಿಶನ್ ಎಎ 592, ಅನಿಲ್ ಬಣ್ಣಿಕಟ್ಟೆ 589, ಭಗೇಶ್ ಎನ್ ಕೊಡಗನೂರು, ವಿನಾಯಕ ಜಿ ಗಡ್ಡಿ, ಸುವೀಕ್ಷ್ ವಿ ಹೆಗ್ಡೆ, ಮಹೇಶ್ವರಿ ಎಚ್ಸಿ ಇವರು 588 ಅಂಕಗಳನ್ನು ಪಡೆಯುವ ಮೂಲಕ ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ. ಇನ್ನು ಸ್ವಾತಿ ಬಿ ಮಳೆಮಠ್, ಪಿಎಸ್ ರವೀಂದ್ರ, ಧನ್ಯ ಕೆಎಸ್ ಇವರು 587 ಅಂಕಗಳನ್ನು ಪಡೆದಿದ್ದಾರೆ. ಇನ್ನು ವಾಣಿಜ್ಯ ವಿಭಾಗದಲ್ಲಿ ಹರ್ಷ ಜೆ ಆಚಾರ್ಯ 593, ಈಶ್ವರ್ ವಿಜಯಸ್ವಾಮಿ ಯಲಗಾರ್ 591, ಶ್ರೇಯಾ ಕೆಬಿ 591, ಪ್ರತೀತಾ 590, ರಿಹಾಲ್ ಅಯ್ಯಪ್ಪ ಎಂಎಸ್ 590 ಅಂಕಗಳನ್ನು ಪಡೆದಿದ್ದಾರೆ. ಇನ್ನು ಶ್ರೀ ಸಮರ್ಥ, ಭಾರ್ಗವಿ ಬಿ, ಚಂದನ ಡಿ ಹೆಗ್ಡೆ, ಪ್ರಿಯಾಂಕ ಜಿ, ಧನ್ಯ ಐಶ್ವರ್ಯ ಎಂ ಇವರು 589 ಅಂಕಗಳನ್ನು ಪಡೆದಿದ್ದಾರೆ. ವಿಷಯವಾರು ಒಟ್ಟು 747 ಪೇಪರ್ಗಳಲ್ಲಿ 100% ಫಲಿತಾಂಶ ದಾಖಲಾಗಿದೆ. ಈ ಪೈಕಿ ಗಣಿತ ವಿಷಯದಲ್ಲಿ 298 ಪೇಪರ್ಗಳಲ್ಲಿ 100% ಫಲಿತಾಂಶ ಬಂದಿದೆ. 1767 ಡಿಸ್ಟಿಂಕ್ಷನ್ ಸಹಿತ 2658 ಮಂದಿ ಪ್ರಥಮ ದರ್ಜೆ, 74 ಮಂದಿ ದ್ವಿತೀಯ ಶ್ರೇಣಿ, 21 ವಿದ್ಯಾರ್ಥಿಗಳು ತೃತೀಯ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ. 600ರಲ್ಲಿ 570ಕ್ಕಿಂತ ಜಾಸ್ತಿ 304 ಜನ, 90% ಮೇಲೆ ಅಂದರೆ 540 ಮೇಲೆ 600ರಲ್ಲಿ 1050. ಒಟ್ಟು ಫಲಿತಾಂಶದಲ್ಲಿ 85% ಮೇಲೆ ಅಂತ ಹೇಳಿದ್ರೆ ಡಿಸ್ಟಿಂಕ್ಷನ್ 2779 ಜನರಲ್ಲಿ 1767 ಜನ ಎಬವ್ 85%. 100ಕ್ಕೆ 100 ಮಾರ್ಕ್, 100ಕ್ಕೆ 100 ಔಟ್ ಆಫ್ 100ನಲ್ಲಿ 100 747 ಇದರಲ್ಲಿ 98% ಮೇಲೆ ಅಂದರೆ 600ರಲ್ಲಿ 588 ಮೇಲೆ. ಸುದ್ದಿಗೋಷ್ಠಿಯಲ್ಲಿ ಆಳ್ವಾಸ್ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾದ ರಮೇಶ್ ಶೆಟ್ಟಿ, ವಾಣಿಜ್ಯ ವಿಭಾಗದ ಡೀನ್ ಪ್ರಶಾಂತ್ ಎಂಡಿ, ಕಲಾ ವಿಭಾಗದ ಡೀನ್ ವೇಣುಗೋಪಾಲ ಶೆಟ್ಟಿ, ಪಿಆರ್ಒ ಡಾಕ್ಟರ್ ಪದ್ಮನಾಭ ಶೆಣ್ಣೈ ಉಪಸ್ಥಿತರಿದ್ದರು. ಪ್ರೇಮಶ್ರೀ, ವಿ4 ನ್ಯೂಸ್ 24/7 ಮೂಡಬಿದ್ರೆ.